ಉಳ್ಳಾಲದ ಕಡಲ್ಕೊರೆತ ಜಾಗಿಲೆಗೂ ಭೇಟಿ ಕೊರನ ಸಂದರ್ಭ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟಾ ಶ್ರೀನಿವಾಸ್ ಪೂಜಾರ್ಲು ಉಳ್ಳಾಲ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನಗಳ ಭೇಟಿ ಕೊರಿಯರು. ಉಳ್ಳಾಲ ಮೊಗವೀರ ಸಮಾಜದ ಮುಖಂಡರು ಬಂದಲು ಈ ಪೊರ್ತು ಅರೆಗು ಶಾಲ್ ಪಾರ್ದು ಮಾನಾದಿಗೆ ಮಲ್ತೇರು. ಅಂಚನೆ ಬಿಜೆಪಿ ಕುಡ್ಲ ಕ್ಷೇತ್ರ ಸಮಿತಿಯ ಅಧ್ಯಕ್ಷರಾದ ಅಧಿಕಾರ ವಹಿಸೊಂಡಿನ ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ರೆಗ್ಲ ಶಾಲ್ ಪೊದೆತದು ಅಭಿನಂದಿಸಾಯರು. ಸಚಿವರು ಕೋಟಾ ಶ್ರೀನಿವಾಸ ಪೂಜಾರ್ಲು ತಂಗ್ಲೆ ದೇವಸ್ಥಾನಗೂ ಭೇಟಿ ಕೊರ್ನವು ಭಾರಿ ಕುಸಿತ ವಿಷಯ. ದೇವಸ್ಥಾನದ ಆಡಳಿತ ಸಮಿತಿ ಬೊಕ್ಕ ಉಳ್ಳಾಲ ಮೊಗವೀರ ಸಮಾಜದ ವತಿರ್ದು ಅರೆಗು ಅಭಿನಂದನೆ ಸಂದಾವ ಪಂಡದು ಉಳ್ಳಾಲ ಮೊಗವೀರ ಸಮಾಜದ ಮುಖಂಡರು ಬಿಜೆಪಿ ಕುಡ್ಲ ಕ್ಷೇತ್ರ ಸಮಿತಿ ಉಪಾಧ್ಯಕ್ಷರು ಶ್ರೀ ಯಶವಂತ್ ಅಮೀನ್ ಅಭಿನಂದನದ ಪಾತ್ರ ಪಂಡರು. ಸಚಿವರಾದಂಥ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ. ನಮ್ಮ ಮೊಗವೀರ ಸಂಘದ ವತಿಯಿಂದ ಮತ್ತು ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ವತಿಯಿಂದ ಅವರಿಗೆ ಸ್ವಾಗತವನ್ನು ಮಾಡ್ತಿದ್ದಾರೆ. ಉಳ್ಳಾಲ ಅಳಿವೆ ಬಾಕಿಲ್ ಡ್ರಜ್ಜಿಂಗ್ ಮನ್ಪಾಯ್ಜಿಂದಾಂಡ ಮೀನುಗಾರರಿಗೂ ತೊಂದರೆ ಉಂಡು, ಅವಗಡಲು ಆತಂಡು ಹೂಳೆತ್ತುವಿಕೆ ಕೆಲಸ ಆಯ್ನಾಥ್ ಬೇಗಡೆ ಆವಡು. ಅಂಚನೆ ಉಳ್ಳಾಲ ಮೊಗವೀರ ಪಟ್ನರ್ದು ಕೋಡಿಮುಟ್ಟ ಕಡಲ್ ಕೊರೆತ ಕಾಮಗಾರಿಡು 150 ಮೀಟರ್ ದಾತು ಕಲ್ಲು ಪಾಡ್ನ ಬೇಲೆ ಬಾಕಿ ಆತಂಡು. ಇಂದೆಲ್ಲ ಆಯ್ನಾಥ್ ಬೇಗ ಮಲ್ಪೋಡು ಪಂಡದು ಮೊಗವೀರ ಮುಖಂಡರು ಸಚಿವರು ಕೋಟಾ ಶ್ರೀನಿವಾಸ್ ಪೂಜಾರ್ಲೆಗೂ ಮನವಿ ಮಲ್ತೊಂಡರು. ಈ ಸಲ ಒಂದು ಸೆಪ್ಟೆಂಬರ್ 24 ಅವಘಡ ಆಗಿದೆ. ಮೊನ್ನೆ ಮೇ ಸಹ ಒಂದು ಅವಘಡ ಆಗಿದೆ. 2 ಜನ ಬಾರಿ ಕಷ್ಟದಲ್ಲಿ ಪ್ರಸ್ತಾವನೆ ಆಗಿದೆ. ಅದಕ್ಕೆ ಹಣ ಎಂತ 20 ಕೋಟಿ ಬಂದಿದೆ ಅಂತೆ. ಅದು ಇಲ್ಲಿ ಆಗದೇ ಇರುವಂತಹ ಒಂದು 30 ಕೋಟಿ ಒಂದೇ ಸತ್ತು ಅಪ್ರೂವ್ ಆಗಿದೆ. ಮೊದಲೇ ಆಗಿದೆ ಅಂತಾರಲ್ಲ, ಅದು ಮೊನ್ನೆ ಆದದ್ದಲ್ಲ. ಎಷ್ಟು ಮೊನ್ನೆ 15 ದಿವಸ ಆಯ್ತು ಅಷ್ಟೇ. ನಾನು ಕೊಟ್ಟಿರುವಂಥ ವರ್ಕ್, ನಾನು ಮಂತ್ರಿ ಆದಂತ ಕೊಟ್ಟಿರುವಂಥದ್ದು ವರ್ಕ್ 29 ಕೋಟಿಯನ್ನು ಡ್ರಜ್ಜಿಂಗ್ ಮತ್ತೆ ಟೆಂಡರ್ ಅದೇ ಹಣ ಇದೆ. ಇವ್ರು ಹೇಳ್ತಾ ಇರೋದು ಮೊದಲೇ ಮಾಡಿದ್ದೇವೆ ಅಂತ ಹೇಳುದು. ಅವರು ಕೊಟ್ಟದಂತ ಅವರು ಅದಕ್ಕಿಂತ ಪ್ರಸ್ತಾವನೆ ಕೊಟ್ಟಿದ್ದೇವೆ ನಾವು. ಅದೇ ಏನಾದರೂ ಉಳ್ಳಾಲ ಮೊಗವೀರ ಸಮಾಜದ ಮಾಜಿ ಅಧ್ಯಕ್ಷರು ಶ್ರೀ ಸದಾನಂದ ಬಂಗೇರ, ಕಾರ್ಯದರ್ಶಿ ಶಂಕರ್ ಬಂಗೇರ, ಪ್ರಮುಖರು ಬಾಬು ಬಂಗೇರ, ರಾಜೇಶ್ ಪುತ್ರನ್ ಈ ಪೊರ್ತೋಟುಗೆ ಎತ್ತರು. ಬಿಜೆಪಿದ ಮುಖಂಡರು ಚಂದ್ರಶೇಖರ್ ಒಚ್ಚಿಲ್, ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಸುರೇಂದ್ರ ಶೆಟ್ಟಿ, ಸಂಜೀವ ಶೆಟ್ಟಿ, ಅಮ್ಲಮುಖರು, ಆನಂದ ಶೆಟ್ಟಿ ಭಟ್ನಗರ ಸಚಿವರನ್ನ ಒಟ್ಟಿಗೆ ಎತ್ತರು.